ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದಲ್ಲಿದ್ದೇವೆ ನಾವು. ಈ ತಪಸ್ಸು ಕಾಲದಲ್ಲಿ ನಮ್ಮ ಜೀವನದಲ್ಲಿ ಪರಿವರ್ತನೆಯಾಗಬೇಕಾದ ವಿಷಯದಲ್ಲಿ ಧ್ಯಾನಿಸುತ್ತಾ ಇದ್ದೇವೆ. ಪ್ರತಿಯೊಬ್ಬ ಮನುಷ್ಯನು ತಪ್ಪುಗಳನ್ನು ಮಾಡುವುದು ಸಹಜ. ಆದರೆ ಯಾತಕ್ಕಾಗಿ ನಾನು ತಪ್ಪು ಮಾಡ್ತಿದ್ದೀನಿ, ನಾನು ಮಾಡುವ ತಪ್ಪು ಯಾವ ರೀತಿಯದ್ದು, ಈ ತಪ್ಪಿಗಾಗಿ ನಾನು ಪರಿತಪಿಸುತ್ತಿದ್ದೇನೆ ಅಥವಾ ಪಶ್ಚಾತ್ತಾಪ ಪಡುತ್ತಿದ್ದೇನೆಯೇ, ಇದು ಬಹಳ ಮುಖ್ಯವಾದ ವಿಷಯ. ಸಂತ ಪೇತ್ರನ ಜೀವನದ ಬಗ್ಗೆ ನಾವು ಇವತ್ತು ಧ್ಯಾನಿಸೋಣ. ತನ್ನ ಜೀವನದಲ್ಲಿ ತಪ್ಪು ಮಾಡಿದ ಪೇತ್ರನು ಯಾವ ರೀತಿಯಲ್ಲಿ ಪಶ್ಚಾತ್ತಾಪ ಪಡುತ್ತಾನೆ ಅದರ ಬಗ್ಗೆ ಧ್ಯಾನಿಸೋಣ. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ತಪ್ಪುಗಳನ್ನು ಸರಿಯಾಗಿ ತಿಳಿದುಕೊಂಡು ಪಶ್ಚಾತ್ತಾಪ ಪಟ್ಟು ದೇವರಿಗೆ ಕ್ಷಮೆಯನ್ನು ಯಾಚಿಸೋಣ. ಇವತ್ತಿನ ದೇವರ ವಾಕ್ಯ ಮತ್ತಾಯನ ಶುಭ ಸಂದೇಶದಿಂದ ಆರಿಸಲಾಗಿದೆ. ಅಧ್ಯಾಯ 26 ವಾಕ್ಯ 69ರಿಂದ ನಾವು ಕೇಳೋಣ. ಇತ್ತ ಪೇತ್ರನು ಹೊರಾಂಗಣದಲ್ಲಿ ಕುಳಿತು ಇದ್ದನು. ದಾಸಿಯೊಬ್ಬಳು ಆತನ ಬಳಿಗೆ ಬಂದು, ನೀನು ಸಹ ಗಲಿಲಾಯದ ಯೇಸುವಿನೊಂದಿಗೆ ಇದ್ದವನು ಎಂದಳು. ನೀನು ಹೇಳುವುದು ಏನೆಂದು ನನಗೆ ತಿಳಿಯದು ಎಂದು ಪೇತ್ರನು ಎಲ್ಲರ ಮುಂದೆ ನಿರಾಕರಿಸಿದನು. ಆತ ಅಲ್ಲಿಂದ ಎದ್ದು ಹೆಬ್ಬಾಗಿಲ ಬಳಿ ಬಂದಾಗ ಇನ್ನೊಬ್ಬ ದಾಸಿ ಆತನನ್ನು ಕಂಡು, ಈತ ನಜರೇತಿನ ಯೇಸುವಿನೊಂದಿಗೆ ಇದ್ದವನೇ ಎಂದು ಅಲ್ಲಿದ್ದವರಿಗೆ ತಿಳಿಸಿದಳು. ಪೇತ್ರನು, ಆ ಮನುಷ್ಯ ನಾನು ಅರಿಯೆ ಎಂದು ಆಣೆಯಿಟ್ಟು ಇನ್ನೊಮ್ಮೆ ನಿರಾಕರಿಸಿದರು. ಸ್ವಲ್ಪ ಹೊತ್ತಾದ ನಂತರ ಅಲ್ಲಿ ನಿಂತಿದ್ದವರು ಪೇತ್ರನ ಹತ್ತಿರಕ್ಕೆ ಬಂದು, ಖಂಡಿತವಾಗಿಯೂ ನೀನು ಅವರಲ್ಲಿ ಒಬ್ಬನು, ನೀನು ಮಾತನಾಡುವ ರೀತಿಯೇ ನಿನ್ನನ್ನು ತೋರಿಸಿಕೊಡುತ್ತದೆ ಎಂದು ಹೇಳಿದರು. ಆಗ ಪೇತ್ರನು ತನ್ನನ್ನೇ ಶಪಿಸಿಕೊಳ್ಳಲಾರಂಭಿಸಿ, ಆ ಮನುಷ್ಯನನ್ನು ನಾನು ಖಂಡಿತ ಅರಿಯೆನು ಎಂದು ಆಣೆಯಿಟ್ಟು ಹೇಳಿದನು. ಆ ಕ್ಷಣವೇ ಕೋಳಿ ಕೂಗಿತು. ಕೋಳಿ ಕೂಗುವ ಮೊದಲೇ ಆತನನ್ನು ನಾನು ಅರಿಯೆ ಎಂದು ನನ್ನನ್ನು 3 ಬಾರಿ ನೀನು ನಿರಾಕರಿಸುವೆ ಎಂದು ಯೇಸು ಸ್ವಾಮಿಯು ಹೇಳಿದ ನುಡಿ ಪೇತ್ರನ ನೆನಪಿಗೆ ಬಂದಿತು. ಆತನು ಅಲ್ಲಿಂದ ಹೊರಗೆ ಹೋಗಿ ಬಹಳವಾಗಿ ವ್ಯಥೆಪಟ್ಟನು. ಯೇಸು ಕ್ರಿಸ್ತರ ಶುಭ ಸಂದೇಶವಿದು. ಪ್ರಿಯ ಸಹೋದರ ಸಹೋದರಿಯರೇ, ಈಗ ನಾವು ಈ ವಾಕ್ಯವನ್ನು ಧ್ಯಾನಿಸೋಣ. ಚರಿತ್ರೆಯಲ್ಲಿ ನಾವು ಹಲವಾರು ಮನುಷ್ಯರ ಬಗ್ಗೆ ಕೇಳಿದ್ದೇವೆ.
ಅದು ಪವಿತ್ರ ಧರ್ಮಸಭೆಯ ಚರಿತ್ರೆಯಲ್ಲಿ ಯೇಸುವಿಗಾಗಿ ಜೀವವನ್ನು ಕೊಟ್ಟಿರುವ, ಬಲಿದಾನ ಅರ್ಪಿಸಿರುವ ಅದೆಷ್ಟೋ ಮಹಾನ್ ಸಂತರು ತಮ್ಮ ಜೀವನವನ್ನೇ ಯೇಸುವಿಗಾಗಿ ಬಲಿದಾನಗೈದಿದ್ದಾರೆ. ಅಂತಹವರಲ್ಲಿ ಒಬ್ಬರು ಸಂತ ಪೋಲಿಕಾರ್ಪ್ ಇವರು. ತೊಂಬತ್ತಾರನೇ ವಯಸ್ಸಿನಲ್ಲಿ ಯೇಸುವಿನ ಶಿಷ್ಯನೆಂಬುದಕ್ಕೋಸ್ಕರ ಅವರನ್ನು ಬಂಧಿಸಲಾಯಿತು. ಯೇಸುವನ್ನು ನಿರಾಕರಿಸಲಿಕ್ಕೆ ಅವರನ್ನು ಒತ್ತಾಯಪಡಿಸಲಾಯಿತು. ಆದರೆ ಅವರು ಕೊಟ್ಟಂಥ ಒಂದು ಉತ್ತರ, ಜೀವನದಲ್ಲಿ 96 ವರ್ಷ ನಾನು ಯೇಸುವಿನಲ್ಲಿ ವಿಶ್ವಾಸ ಇಟ್ಟವನು, ಆತನ ಸೇವೆ ಮಾಡಿದವನು ನಾನು, ಈಗ ಹೇಗೆ ನಾನು ಅವರನ್ನು ನಿರಾಕರಿಸಲಿ? ಇಂತಹ ಒಂದು ಧೈರ್ಯವಾದ ಉತ್ತರವನ್ನು ಅವರು ಕೊಟ್ಟರು. ಅವರಿಗೇನಾಯಿತು? ಭಾಳ ಖೇದಕರ ಸಂಗತಿ, ಅವರನ್ನು ಸುಟ್ಟು ಕೊಲ್ಲಲಾಯಿತು. ಇಂತಹ ಒಂದು ಮರಣವನ್ನು ಅವರು ಯೇಸುವಿಗಾಗಿ ಸತ್ತರು. ಪ್ರಿಯ ಸೋದರ ಸೋದರಿ, ಇಂತಹ ಹಲವಾರು ಘಟನೆಗಳನ್ನು ನಾವು ಧರ್ಮಸಭೆಯ ಚರಿತ್ರೆಯಲ್ಲಿ ಕೇಳಿದ್ದೇವೆ. ಸಂತ ಜಾನ್ ಪಾಲ್ ಎರಡನೆಯವರು ಪೋಪರಾಗಿದ್ದಾಗ ಅನೇಕ ರೀತಿಯ ಒತ್ತಡಗಳು ಅವರಿಗೆ ಬಂದವು. ಅವರು ತುಂಬ ಜನಪರ ಮತ್ತು ಜನಸ್ನೇಹಿ ಪೋಪರು. ಅಂಥ ಒಂದು ರೀತಿಯಲ್ಲಿ ನಡ್ಕೊಳ್ಬಾರದು ಅಂತ ಒತ್ತಡಗಳು ಬಂದರೂ ಅವರು ಧೈರ್ಯವಾಗಿ ನಿಂತರು. ಜನರಲ್ಲಿ ಬೆರೆತು ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾದರು. ಸಂತ ಮದರ್ ತೆರೇಸರವರು, ಅವರು ತಮ್ಮ ಜೀವನದಲ್ಲಿ ಯೇಸುವಿಗಾಗಿ ಯಾವುದೇ ಸತ್ಯವನ್ನು ಹೇಳಲು ಹೆದರಲಿಲ್ಲ. ಪ್ರತ್ಯೇಕವಾಗಿ ಗರ್ಭಪಾತದ ಒಂದು ಪಿಡುಗು ಇಡೀ ಲೋಕಕ್ಕೆ ತಟ್ಟಿದಾಗ ಧೈರ್ಯವಾಗಿ ನಿಂತು ಗರ್ಭಪಾತದ ಬಗ್ಗೆ ಅವರು ಇದರ ವಿರುದ್ಧ ಧೈರ್ಯವಾಗಿ ಮಾತನಾಡಿದರು. ಸಹೋದರ ಸಹೋದರರೇ, ಅದೊಂದು ವಿಶ್ವಾಸ. ನಾವು ನಂಬಿರುವಂತಹ ಆ ಯೇಸುವಿನಲ್ಲಿ ಅದೊಂದು ವಿಶ್ವಾಸ. ಈ ಸಂತರು ಸಂತರು ಇಂತಹ ಮಹಾನ್ ವ್ಯಕ್ತಿಗಳು ಯಾಕೆ ತಮ್ಮ ಜೀವನದಲ್ಲಿ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟು ತಾವು ಸಾಯಲು ಯಾಕೆ ಸಿದ್ಧರಾದರು? ಬರೀ ಅದೇ ಯೇಸುವಿನ ಪ್ರೀತಿ, ಯೇಸುವಿನ ಮೇಲಿನ ವಿಶ್ವಾಸ. ಯಾವ ಥರದ ಕಷ್ಟಗಳು ಬಂದರೂ ಅವುಗಳನ್ನು ಎದುರಿಸಿದರು ವಿನಃ ಓಡಿ ಹೋದವರಲ್ಲ. ಅವರು ಧೈರ್ಯವಾಗಿ ಎದುರಿಸಿದರು. ಜೀವ ಬಲಿದಾನ ಗೈಯಲಿಕ್ಕೂ ಅವರು ಸಿದ್ಧರಾದರು. ಸಹೋದರ ಸಹೋದರರೇ, ಪೇತ್ರನ ವ್ಯಕ್ತಿತ್ವ ಇವತ್ತು ನಾವು ಒಂದು ರೀತಿಯಲ್ಲಿ ಧ್ಯಾನಿಸಿಕೊಂಡ್ರೆ, ಇವರು ಒಬ್ಬರು ಶ್ರೇಷ್ಠ ನಾಯಕ. ಯೇಸುವಿನ 12 ಜನ ಶಿಷ್ಯರಲ್ಲಿ ಇವರು ಪ್ರಥಮರು. ನಮಗೊತ್ತು, ಇಡೀ ಧರ್ಮಸಭೆಯ ಮೊದಲನೆಯ ಪೋಪರಾಗಿ ಯೇಸುವಿನಿಂದ ನೇಮಿಸಲ್ಪಟ್ಟವರು. ಹಾಗಾದರೆ ಇಂತಹ ವ್ಯಕ್ತಿ ಯೇಸುವನ್ನು ನಿರಾಕರಿಸುವುದು ಎಂದರೆ ಏನು? ಅದು ಹೇಗೆ ಆಯಿತು?
ಇಂತಹ ರೀತಿಯಲ್ಲಿ ಯೇಸುವನ್ನು ನಿರಾಕರಿಸಿದವರು ಹೇಗೆ ಅವರು ಧರ್ಮಸಭೆಯನ್ನು ಮುನ್ನಡೆಸಿದರು, ಇದೇ ಒಂದು ಸ್ವಾರಸ್ಯಕರ ವಿಷಯ. ಯೇಸುವಿನ ವ್ಯಕ್ತಿತ್ವದ ಬಗ್ಗೆ ನಾವು ಒಂದು ಅವಲೋಕನ ಮಾಡಿಕೊಳ್ಳೋಣ. ಸಂತ ಪೇತ್ರರು ಯೇಸುವಿಗೆ ಹೊಸಬರಲ್ಲ. ಅವರು ಯೇಸುವಿಗೆ ತುಂಬ ಹತ್ತಿರದವರು. ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ, ಲೂಕನ ಸ್ವಾರ್ಥೆಯಲ್ಲಾಗಲಿ ಅಥವಾ ಮತ್ತಾಯನ ಸ್ವಾರ್ಥೆಯಲ್ಲಾಗಲಿ, ಪೇತ್ರ ಮತ್ತು ಆತನ ಸಹೋದರ ಅಂದ್ರೇಯ ಇಬ್ಬರು ಮೀನು ಹಿಡಿಯುವ ಕಾಯಕವನ್ನು ಮಾಡತೊಡಗಿದಾಗ ಯೇಸು ಅಲ್ಲಿಗೆ ಬಂದರು. ಅವರನ್ನು ಕರೆದರು. ಅವರು ಹೇಳಿದರು, ನನ್ನನ್ನು ಹಿಂಬಾಲಿಸಿ ಅಂತ ಹೇಳಿದರು. ಎಲ್ಲವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದವರು ಅವರು. ಇದೇ ರೀತಿ ನಾವು ಮುಂದೆ ನೋಡುತ್ತೇವೆ. ಪೇತ್ರನ ಅವರ ಪತ್ನಿಯ ತಾಯಿ, ಅವರು ಜ್ವರ ಬಂದು ನರಳುತ್ತಿರುವಾಗ ಯೇಸುವು ಅಲ್ಲಿಗೆ ಬಂದು ಅವರನ್ನು ಗುಣಪಡಿಸಿದರು. ಅವರ ಜ್ವರ ಅವರನ್ನು ಬಿಟ್ಟು ಹೋಯಿತು. ಈ ಸಂದರ್ಭದಲ್ಲೂ ನೋಡಿ, ಆ ವಿಶ್ವಾಸ ಯೇಸುವಿಗೆ ನಿಕಟವಾಗಿದ್ದರು ಎಂಬುದು ಈ ಸಂದೇಶ ಸಾರುತ್ತೆ. ಮೂರನೇ ಘಟನೆ ನಾವು ನೋಡಿರಬಹುದು. ಯೇಸು ಮತ್ತು ತನ್ನ ಶಿಷ್ಯರು ಮೀನು ಹಿಡಿಯಲು ಹೋದರು. ಇಡೀ ರಾತ್ರಿ ಅವರಿಗೆ ಮೀನು ಸಿಗಲಿಲ್ಲ. ಆದರೆ ಯಾವಾಗ ಆ ಗಳಿಗೆಯಲ್ಲಿ, ನಿರಾಶೆಯ ಗಳಿಗೆಯಲ್ಲಿ ಯೇಸು ಅಲ್ಲಿಗೆ ಬಂದು ಅವರನ್ನು ಪ್ರಶ್ನಿಸಿದರು, ಏನು ಮೀನು ಸಿಕ್ಕಿದೆ? ಆಗ ಪೇತ್ರನು ಹೇಳಿದ್ದು, ಇಲ್ಲ ಸ್ವಾಮಿ, ಏನು ಸಿಗಲಿಲ್ಲ. ಇಡೀ ರಾತ್ರಿ ನಾವು ಕಷ್ಟಪಟ್ಟು ಮೀನು ಹಿಡಿಯಲು ಪ್ರಯತ್ನ ಮಾಡಿದ್ದೆವು, ಆದರೆ ಏನೂ ಫಲಿಸಲಿಲ್ಲ, ಒಂದೇ ಒಂದು ಮೀನು ಸಿಗಲಿಲ್ಲ. ಆಗ ಯೇಸು ಹೇಳುತ್ತಾರೆ, ಪೇತ್ರ, ಇಂತಹ ಕಡೆಯಲ್ಲಿ ನೀವು ಬಲೆಯನ್ನು ಬೀಸಿರಿ, ಬಲಗಡೆಗೆ ಬಲೆಯನ್ನು ಬೀಸಿರಿ ಅಂತ ಹೇಳ್ತಾರೆ. ಯೇಸು ಮತ್ತು ಪೇತ್ರ ಮೀನು ಹಿಡಿಯುವ ಕಾಯಕ ಮಾಡುವವನು, ಅನುಭವ ಉಳ್ಳವನು. ಆದರೆ ಯೇಸುವಿಗೆ ಮೀನನ್ನು ಹಿಡಿಯುವ ಅನುಭವ ಇಲ್ಲ. ಆದರೂ ವಿಶ್ವಾಸವನ್ನಿಟ್ಟು ಬಲೆ ಬೀಸಿದ್ರು, ರಾಶಿ ಮೀನು ಸಿಕ್ಕಿತು. ಆ ಗಳಿಗೆಯಲ್ಲೂ ಆ ವಿಶ್ವಾಸ ನೋಡಿ. ಪೇತ್ರ ಯೇಸುವಿನ ಕಾಲಿಗೆ ಬಿದ್ದರು. ನಾನು ಅರ್ಹ ವ್ಯಕ್ತಿಯಲ್ಲ, ನೀವು ಪವಿತ್ರ, ನಾನು ಪಾಪಿ ಅಂತ ಒಪ್ಪಿಕೊಂಡ್ರು. ಇನ್ನೊಂದು ಘಟನೆ. ಯೇಸು ಆ ಒಂದು ರಾತ್ರಿಯ ಸಮಯದಲ್ಲಿ ಯೇಸುವಿನ ಶಿಷ್ಯರು ದೋಣಿಯನ್ನು ನಡೆಸುತ್ತಾ ಮುನ್ನುಗ್ಗುತ್ತಿರುವಾಗ ಆ ಕಡಲಿನಲ್ಲಿ ಬಲವಾದ ಗಾಳಿ ಬೀಸಿತು. ಅಲೆಯ ಅಬ್ಬರಕ್ಕೆ ದೋಣಿ ಮುಳುಗುವ ಪರಿಸ್ಥಿತಿಯಲ್ಲಿದ್ದಾಗ ಯೇಸು ನೀರಿನ ಮೇಲೆ ನಡೆದುಕೊಂಡು ಅವರ ಬಳಿಗೆ ಬಂದರು. ಅವರನ್ನು ಕಂಡು ಭಯಪಡಬೇಡ್ರಿ, ನಾನೇ ಎಂದು ಹೇಳಿ ಇಡೀ ಸಮುದ್ರವನ್ನು ಶಾಂತವನ್ನಾಗಿ ಮಾಡಿಸಿದರು. ಆ ಗಳಿಗೆಯಲ್ಲಿ ಪೇತ್ರ, ಸ್ವಾಮಿ, ನೀವಾದರೆ ನಾನು ಈ ನೀರಿನ ಮೇಲೆ ನಡೆದುಕೊಂಡು ಬರಲೇ ಎಂದು ಕೇಳಿದರು. ಆಗ ಬಾ ಎಂದು ಯೇಸು ಕರೆಯಲು ಪೇತ್ರನು ತಾನು ಕಡಲಿನ ಮೇಲೆ ನಡೆದುಕೊಂಡು ನೀರಿನ ಮೇಲೆ ನಡೆದು ಯೇಸುವಿನ ಬಳಿಗೆ ಹೋದರು. ಆದರೆ ಮತ್ತೊಂದು ಗಳಿಗೆಯಲ್ಲಿ ವಿಶ್ವಾಸ ಕಳಕೊಳ್ಳುವಾಗ ಮುಳುಗತೊಡಗಿದ್ರು. ಯೇಸು ಕೈ ಹಿಡಿದು ಅವರನ್ನು ರಕ್ಷಿಸಿದರು. ಸಹೋದರರು, ಯಾಕೆ ನಾನು ಹೇಳ್ತಾ ಇದ್ದೀನಿ ಈ ಘಟನೆಗಳನ್ನು? ಈ ಎಲ್ಲ ಘಟನೆಗಳನ್ನು ನಾವು ನೋಡುವಾಗ ಒಂದು ರೀತಿಯಲ್ಲಿ
ಪೇತ್ರನು ವಿಶ್ವಾಸದೊಂದು ವಿಶ್ವಾಸವುಳ್ಳವನು, ಪ್ರತಿಯೊಂದು ರೀತಿಯಲ್ಲಿ ಯೇಸುವಿನ ಆ ಅನುಭವನ ಪಡೆದವನು. ಯೇಸುವಿನ ಶಕ್ತಿ, ಯೇಸುವಿನಲ್ಲಿರುವ ಪವಾಡ ಶಕ್ತಿ, ಯೇಸುವಿನಲ್ಲಿರುವ ದೈವತ್ವ ಇವುಗಳೆಲ್ಲವನ್ನು ತಿಳಿದುಕೊಂಡವನು. ಯೋಹಾನನ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ಹಲವಾರು ಮಂದಿ ಶಿಷ್ಯರು ಯೇಸುವನ್ನು ಬಿಟ್ಟು ಹೋಗಿಬಿಟ್ರು. ಆಗ ಯೇಸು ಅವರನ್ನು ಕೇಳಿದರು, ಅವರೆಲ್ಲ ನನ್ನ ಬಿಟ್ಟು ಹೋದರು, ಆದರೆ ನೀವು ನನ್ನ ಬಿಟ್ಟು ಹೋಗ್ತೀರಾ? ಆಗ ಯೇಸು ಹೇಳಿದಂಥ ಮಾತು, ಸ್ವಾಮಿ, ನಾವು ನಿಮ್ಮಿಂದ ದೂರ ಹೇಗೆ ಹೋಗಲಿ? ನಿಮ್ಮಲ್ಲಿ ಇವೆ ಜೀವ ನೀಡುವಂಥ ನುಡಿಗಳು, ಜೀವ ನೀಡುವಂಥ ವಾಕ್ಯ ನಿಮ್ಮಲ್ಲಿರುವಾಗ ನಾವು ಯಾಕೆ ನಿಮ್ಮನ್ನು ಬಿಟ್ಟು ಹೋಗಲಿ? ಅಂಥ ಒಂದು ವಿಶ್ವಾಸದ ಮಾತು ಪೇತ್ರನಿಂದ ಬಂತು. ಇನ್ನೊಂದು ಗಳಿಗೆಯಲ್ಲಿ ನಾವು ನೋಡುತ್ತೇವೆ, ಯೇಸು ಹೇಳಿದರು, ಜನರು ನನ್ನ ಬಗ್ಗೆ ಏನು ಆಡುತ್ತಿದ್ದಾರೆ? ಎಲ್ಲರೂ ನುಡಿದರು, ಕೆಲವರು ಪ್ರವಾದಿ ಅಂತ ಹೇಳ್ತಾರೆ, ಕೆಲವರು ಎಲೀಯನು ಅಂತ ಹೇಳ್ತಾರೆ, ಇನ್ನು ಕೆಲವರು ಬೇರೆ ಪ್ರವಾದಿ ಬಂದಿದ್ದಾರೆ ಅಂತ ಹೀಗೆಲ್ಲ ಜನರು ಹೇಳ್ತಿದ್ದಾರೆ. ಆದರೆ ನೀವು ಏನು ಹೇಳ್ತಿದ್ದೀರಿ? ಆವಾಗ ಪೇತ್ರನು, ಎಲ್ಲರ ಪರವಾಗಿ ಪೇತ್ರನು ಹೇಳಿದನು, ಸ್ವಾಮಿ, ನೀವೇ ದೇವರ ಮಗನಾದ ಯೇಸು, ದೇವರು, ನೀವು ಕ್ರಿಸ್ತರು. ಆ ಒಂದು ವಿಶ್ವಾಸ, ಧೈರ್ಯ, ದೃಢ ವಿಶ್ವಾಸ, ಇಂತಹ ದೃಢ ವಿಶ್ವಾಸವಿದ್ದ ಪೇತ್ರನು ಹೇಗೆ ನಾವು ಇವತ್ತು ವಾಚನದಲ್ಲಿ ಕೇಳಿದಾಗ ಹೇಗೆ ತಪ್ಪಿ ಬಿದ್ದನು? ಆ ಗಳಿಗೆಯಲ್ಲಿ ಆ ಸೇವಕಿಯವರು ಬಂದು ಕೇಳಲು, ನೀನು ಅವರೊಂದಿಗೆ ಇದ್ದವನು, ಅವರ ಶಿಷ್ಯರಂತ ಹೇಳುವಾಗ, ಇಲ್ಲ, ನಾನು ಅವರನ್ನು ಅರಿಯೇ, ಯಾರಂತ ನನಗೆ ಇಲ್ಲಿ ಗೊತ್ತಿಲ್ಲ ಅಂತ ಹೇಳಿದರು. ಪುನಃ ಇನ್ನೊಬ್ಬರು ಸೇವಕಿ ಬಂದು ಆ ಯೇಸುವನ್ನು ಆ ಗಳಿಗೆಯಲ್ಲಿ ಅವರನ್ನು ಬಂಧಿಸಲಾಗಿತ್ತು. ಆ ಗಳಿಗೆಯಲ್ಲಿ ಪುನಃ ಇನ್ನೊಬ್ಬರು ಬಂದು ಹೇಳಿದರು, ನೀನು ಅವರಲ್ಲಿ ಒಬ್ಬನು. ಆದರೆ ಪೇತ್ರನು ಪುನಃ ಹೇಳಿದ್ದನು, ಇಲ್ಲ, ನಾನು ಅವರನ್ನು ಅರಿಯೇ. 2 ಬಾರಿ, ಪುನಃ 3ನೇ ಬಾರಿ ಇನ್ನೊಬ್ಬರು ಬಂದು ಹೇಳಿದರು, ಇಲ್ಲ, ಇವರು ಅವರ ಶಿಷ್ಯರಲ್ಲಿ ಒಬ್ಬನು, ನಿಮ್ಮನ್ನು ನೋಡಿದಾಗಲೇ ತಿಳಿಯುತ್ತೆ ಅವರ ಶಿಷ್ಯ. ಇಲ್ಲ, ಆಣೆ ಪ್ರಮಾಣವಾಗಿ ಹೇಳ್ತೇನೆ, ನಾನು ಅವರನ್ನು ಅರಿಯೇ. 3 ಬಾರಿ. ಆಗ ಅವರಿಗೆ ನೆನಪು ಬಂದಿತು, ಯೇಸುವು ತನ್ನ ಕೊನೆ ಭೋಜನದಲ್ಲಿ ಅವರು ಹೇಳಿದರು, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಖಂಡಿತವಾಗಿ ವಿಶ್ವಾಸಘಾತುಕನಾಗಿ ಬಿಡುತ್ತಾನೆ. ಆಗ ಪೇತ್ರನು ಹೇಳಿದನು, ಸ್ವಾಮಿ, ನಿಮಗಾಗಿ ನಾವು ಸಾಯಲು ಸಿದ್ಧರು, ನಿಮಗಾಗಿ ನಾವು ಸಾಯಲು ಸಿದ್ಧವರಂತ ಹೇಳಿದ ಪೇತ್ರ ಈ ಗಳಿಗೆಯಲ್ಲಿ ನಾನು ಅರಿಯೇ, ಅವನು ಯಾರು ನನಗೆ ಗೊತ್ತೇ ಇಲ್ಲ ಎಂಬ ರೀತಿಯಲ್ಲಿ ನಿರಾಕರಿಸಿಬಿಟ್ರು. ಈ ಒಂದು ಪಾಪ ಹೇಗಾಯಿತು? ಸಹೋದರ ಸಹೋದರರೇ, ಪೇತ್ರನ ವ್ಯಕ್ತಿತ್ವದಲ್ಲಿ ಕೆಲವು ಬಹುಶಃ ನ್ಯೂನ್ಯತೆಗಳಿದ್ದವು. ಮೊದಲನೇ ರೀತಿಯಲ್ಲಿ ನಾವು ನೋಡಬಹುದು, ಪೇತ್ರನಲ್ಲಿರುವ ಆ ಪ್ರಾರ್ಥನಾ ಶಕ್ತಿಯ ನಿರ್ಲಕ್ಷ್ಯ. ಪೇತ್ರ ಕಷ್ಟ ಬರುವಾಗ ದೇವರಲ್ಲಿ ಬರುವುದಕ್ಕೆ ಬಿಟ್ಟು ನಾವು ನೋಡ್ತಿರ್ಬೋದು, ಗೆತ್ಸೆಮನೆಯಲ್ಲಿ ಅವರು ಯೇಸು ಕ್ರಿಸ್ತರಿದ್ದರು, ನಾನು ಈ ಕೊನೆಯ ಗಳಿಗೆಯಲ್ಲಿದ್ದೇನೆ, ನಾನು ಪ್ರಾರ್ಥಿಸ್ತೇನೆ, ನೀವು ನನ್ನೊಂದಿಗೆ ಪ್ರಾರ್ಥಿಸಿ ಅಂತ ಹೇಳಲು ಹೋಗಿ ಸ್ವಲ್ಪ ಮುಂದೆ ಹೋಗಿ ಆ ಬಂಡೆಯಲ್ಲಿ ಬಿದ್ದಲ್ಲಿ ಪ್ರಾರ್ಥಿಸ್ತಿರುವಾಗ ಇಲ್ಲಿ ಪೇತ್ರನು ನಿದ್ದೆಗೆ ಜಾರಿದನು. ಪ್ರಾರ್ಥನೆಯ ಅಲಕ್ಷ್ಯ. ಸಹೋದರ ಸಹೋದರರೇ, ನಮ್ಮ ಜೀವನದಲ್ಲಿ ಪೇತ್ರನ ವ್ಯಕ್ತಿತ್ವದ ಹಾಗೆ ನಡೆಯುತ್ತೆ. ಹಲವಾರು ಮನೆಗಳಲ್ಲಿ, ಹಲವಾರು ಕುಟುಂಬಗಳಲ್ಲಿ, ಹಲವಾರು ಮನುಷ್ಯರಲ್ಲಿ ಇದು ಪ್ರಾರ್ಥನಾ ಶಕ್ತಿ ಕಡಿಮೆ ಇದೆ. ಪೇತ್ರನ ಹಾಗೆ ನಾವು ಯೇಸುವನ್ನು ನಿರಾಕರಿಸ್ತೇವೆ. 2ನೇಯದು, ಪ್ರಾರ್ಥನೆ ಬದಲು ಕೆಲಸದಲ್ಲಿ ತೊಡಗಿಸಿಕೊಂಡಿರುವುದು. ಪೇತ್ರನು ತಾನು ದೇವರ ಮಗನಾದ ಯೇಸುವಿನ ಶಿಷ್ಯರೆಂಬುದನ್ನು ಮರೆತು ನಾವು ನೋಡುತ್ತೇವೆ, ತನ್ನ ಶಕ್ತಿಯಲ್ಲಿ ನಂಬತೊಡಗಿದನು. ಯೇಸುವಿನ ಬಂಧಿಸಿದರೊಬ್ಬನ ಮಾಲ್ಕ ಎಂಬ ಇವರ ಕಿವಿಯನ್ನು ಅವರು ಕತ್ತರಿಸಿರು ತಲವಾರು ತೆಗೆದು.
ಯೇಸು ಹೇಳ್ತಾರೆ, ತಲವಾರು ಬೇಡ, ಅದನ್ನು ಒಳಗಿಡು. ಅವರನ್ನು, ಆ ಮಾಲ್ಕನನ್ನು ಯೇಸು ಗುಣಪಡಿಸಿದರು. ಸಹೋದರರೇ, ಹಲವಾರು ಬಾರಿ ನಮ್ಮ ಜೀವನದಲ್ಲಿ ನಾವು ನಮ್ಮ ಶಕ್ತಿಯನ್ನು ನಂಬಿಕೊಳ್ತೀವಿ. ನಾವು ನಮ್ಮಲ್ಲಿ ಶಕ್ತಿ ಇದೆ, ನಮ್ಮಲ್ಲಿ ದುಡ್ಡಿದೆ, ನಮ್ಮಲ್ಲಿ ಬಲವಿದೆ ಎಂಬುದರ ಬಗ್ಗೆ ನಾವು ಸಂಸಾರದ ಬಗ್ಗೆ ಯೋಚಿಸ್ತೇವೆ. ಅತಿಯಾಗಿ ಇಂಥದ್ದು ಮಾಡಿದರೆ, ಪ್ರಾರ್ಥನೆಯನ್ನು ಅಲಕ್ಷಿಸಿದರೆ, ದೇವರ ಶಕ್ತಿಯನ್ನು ಅಲಕ್ಷಿಸಿದರೆ ನಾವು ಇಂಥ ರೀತಿಯಲ್ಲಿ ಪಾಪಕ್ಕೆ ಒಳಪಡುತ್ತೇವೆ, ಯೇಸುವನ್ನು ನಿರಾಕರಿಸ್ತೇವೆ. ಮೂರನೆಯದು, ಪೇತ್ರನಲ್ಲಿನ ಒಂದು ರೀತಿಯ ನಿರ್ಲಕ್ಷ್ಯ. ನಮ್ಮಲ್ಲಿ ಕೆಲವರು ನಾವು ನೋಡ್ತಿದ್ದೆ, ಮಾಡಿದ್ರಾಯ್ತು, ಹೋದ್ರಾಯ್ತು. ನಮಗೂ ಒಂದು ರೀತಿಯ ನಮ್ಮಲ್ಲಿ ಹುರುಪಿಲ್ಲದವರು ನಾವು. ಪೇತ್ರನಿಗೆ ಅಂಥ ಹುರುಪು ಕೆಲವೊಮ್ಮೆ ಇರ್ತಿರ್ಲಿಲ್ಲ. ಕಷ್ಟದ ಸಮಯದಲ್ಲಿ ಯೇಸುವಿನೊಂದಿಗೆ ಇರುವಂಥ ಪೇತ್ರನು ಕಷ್ಟದ ಗಳಿಗೆಯಲ್ಲಿ ಹುರುಪಿಲ್ಲ, ಏನಿಲ್ಲ, ಬರೀ ತನ್ನಷ್ಟಕ್ಕೆ ತಾನೆಂಬುದನ್ನು ನಡ್ಕೊಳ್ತಾರೆ. ಯೇಸುವಿನ ಬಗ್ಗೆ ಅವರು ಯೋಚಿಸುವುದಿಲ್ಲ. ತನ್ನ ಗುರು ಎಂಥ ಕಷ್ಟದಲ್ಲಿದ್ದಾರೆ, ಎಂಥ ನರಳಾಟದಲ್ಲಿದೆ, ಎಂಥ ಪರಿಸ್ಥಿತಿ, ಅವರು ಯಾವ ರೀತಿ ಬಿಡಿಸ್ಬೋದು, ಯಾವ ರೀತಿ ಅವರನ್ನು ರಕ್ಷಿಸ್ಬೋದು ಎಂಬುದನ್ನು ಯೋಚಿಸುವುದನ್ನು ಬಿಟ್ಟು ತನ್ನ ಬಗ್ಗೆ ಯೋಚಿಸ್ತಾರೆ. ಇದೇ ನಮ್ಮ ಜೀವನದ ನಡೆಯುವಂಥ ವಿಷಯ. ದೇವರನ್ನು ಅಲಕ್ಷಿಸಿ ನಾವು ಮನುಷ್ಯರು ನಮ್ಮ ಬಗ್ಗೆ ಅತಿಯಾಗಿ ಯೋಚಿಸಿದಾಗ ದೇವರನ್ನು ನಾನು ನಿರಾಕರಿಸ್ತೇವೆ, ಪಾಪಕ್ಕೆ ಒಳಪಡುತ್ತೇವೆ. ಇಂತಹ ಪೇತ್ರನ ರೀತಿಯಲ್ಲಿ ನಾವು ಪಾಪಕ್ಕೆ ಒಳಪಡುತ್ತೇವೆ. ಅತಿಯಾಗಿ ಲೋಕದ ವ್ಯಾಮೋಹ, ಅತಿಯಾಗಿ ನನ್ನ ಸ್ವಂತದ ವ್ಯಾಮೋಹ, ಸ್ವಾರ್ಥ, ಇದರ ಬಗ್ಗೆ ಯೋಚಿಸಿದರೆ ನಾವು ಯೇಸುವನ್ನು ನಿರಾಕರಿಸ್ತೇವೆ. ನಾಲ್ಕನೆಯದು, ದೇಹದ ಸುಖಕ್ಕಾಗಿ ಜೀವಿಸುವುದು. ಪೇತ್ರನು ಯೇಸುವಿನ ಕಷ್ಟವನ್ನು ಅರಿತು ಆ ಚಳಿಯಲ್ಲಿ ತನ್ನ ಮೈ ಕಾಯಿಸಿಕೊಳ್ಳುವುದಕ್ಕೋಸ್ಕರ ಬೆಂಕಿಯ ಬಳಿಗೆ ಅಲ್ಲಿ ಬಂದು ಕೂತ್ಕೊಳ್ಳಿ, 1 2 3 ಬಳಿಗೆ ಹೋಗಿ. ಯಾಕೆ? ತನ್ನ ಮೈ ಬೆಚ್ಚಗಿರಬೇಕು ಅಂತ. ಅಂದರೆ ದೇಹ ಸುಖ. ಇವತ್ತು ಮನುಷ್ಯ ದೇಹ ಸುಖಕ್ಕಾಗಿ ಒಳಪಟ್ಟು, ದೇಹದ ಸುಖಕ್ಕಾಗಿ ಆಸೆಪಟ್ಟು ದೇವರನ್ನು ನಿರಾಕರಿಸ್ತಾನೆ. ನಮಗೆ ಬೇಕು ಇವತ್ತು ನಮ್ಮ ಮೈ ಇದು, ಅಥವಾ ದೇಹದ ಸುಖ, ಸಂತೋಷ, ಇದು ಬೇಕು, ಮಜಾ ಬೇಕು. ಲೋಕದ ಇಂಥ ಆಸೆಗೆ ಒಳಪಟ್ಟ ನಾವು ಪೇತ್ರನಂತೆ ನಾವು ಹಲವಾರು ಬಾರಿ ನಾವು ಯೇಸುವನ್ನು ನಿರಾಕರಿಸ್ತೇವೆ, ಜೀವನದಲ್ಲಿ ಪಾಪಕ್ಕೆ ಒಳಪಡುತ್ತೇವೆ. ಕೊನೆಯದಾಗಿ ಸಹೋದರರೇ, ಮನುಷ್ಯರ ಅತಿಯಾದ ಪ್ರೀತಿಗೆ ಒಳಪಡುವುದು ಅಂದರೆ ಮನುಷ್ಯರ ಮುಂದೆ ತಲೆಬಾಗುವುದು. ಅವರೇನು ಹೇಳ್ತಾರೆ, ಇವರೇನು ಹೇಳುತ್ತಾರೆ, ಅವರಿಗಾಗಿ ನೋಯಿಸುವುದು. ಮನುಷ್ಯರಿಗೆ ನೋಯಿಸಲಿಕ್ಕೆ ಬೇಡ ನಮಗೆ. ಇಂಥ ಪೇತ್ರರು ಯಾರಿಗೆ ಅವರಿಗೆ ನೋಯಿಸುವುದು ಬೇಡ, ಯಾರಿಗೆ ಒಂದು ಎದುರು ನಿಲ್ಲುವುದು ಬೇಡ ಅಂತ ಒಂದು ರೀತಿಯಲ್ಲಿ ತಾನು ಅಂದರೆ ಈ ರಾಜಕೀಯ ಅಂತ ಹೇಳ್ತೇವೆ ನಾವು, ಆ ರೀತಿಯಲ್ಲಿ. ಸಹೋದರರೇ, ಇಂಥ ರೀತಿಯಲ್ಲಿ ಪಾಪಕ್ಕೆ ಒಳಪಡುತ್ತೇವೆ. ಮನುಷ್ಯರನ್ನು ಮೆಚ್ಚಿಸುವುದಕ್ಕೋಸ್ಕರ ದೇಹವನ್ನು ನಾವು ನಿರಾಕರಿಸ್ತೇವೆ. ಯೇಸುವನ್ನು ನಿರಾಕರಿಸಿದ ಪೇತ್ರನು ಮನುಷ್ಯರನ್ನು ಮೆಚ್ಚಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಂಥ ರೀತಿಯಲ್ಲಿ ನಾವು ಮಾಡುವ ಜೀವನದಲ್ಲಿನ ತಪ್ಪುಗಳು. ಮನುಷ್ಯರಿಗಾಗಿ ನಾವು ಬದುಕುತ್ತೇವೆ, ದೇವರಿಗಾಗಿ ಬದುಕಲ್ಲ. ಇಂಥ ಒಂದು ಮಹಾಪಾಪಕ್ಕೆ ಒಳಪಡುತ್ತೇವೆ. ಆದ್ದರಿಂದ ಸಹೋದರರೇ, ಯೇಸುವಿನ ಪೇತ್ರನ ಈ ರೀತಿಯ ವರ್ತನೆ ಹೇಗೆ ಅವರನ್ನು ಪಾಪಕ್ಕೆ ಒಳಪಡಿಸುತ್ತದೆ ಎಂಬುದನ್ನು ತಿಳಿದು ನಮ್ಮ ಜೀವನದಲ್ಲಿ ಅವಲೋಕನ ಮಾಡಿಕೊಳ್ಳೋಣ. ನಾವು ಯಾವ ರೀತಿಯಲ್ಲಿ ಯೇಸುವನ್ನು ನಿರಾಕರಿಸ್ತೇವೆ, ಯಾವ ರೀತಿಯಲ್ಲಿ ನಾವು ತಪ್ಪುಗಳನ್ನು ಮಾಡುತ್ತೇವೆ, ಯಾವ ರೀತಿಯಲ್ಲಿ ನಮ್ಮ ಇಂಥ ತಪ್ಪುಗಳಿಂದಾಗಿ ದೇವರಿಗೆ ನಾವು ದೂರವಾಗುತ್ತೇವೆ, ಇದರ ಬಗ್ಗೆ ಯೋಚಿಸೋಣ. ನನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ಖಂಡಿತವಾಗಿ ಪಶ್ಚಾತ್ತಾಪ ಬಗ್ಗೆ ನಾನು ಪ್ರಬೋಧನೆ ಮಾಡುತ್ತೇನೆ. ಅಷ್ಟರ ತನಕ ನಾವೆಲ್ಲರೂ ಒಂದು ಗಳಿಗೆ ಧ್ಯಾನಿಸೋಣ. ದಯಾಮಯಿ ದೇವರೇ, ನಮ್ಮ ಜೀವನದಲ್ಲಿ ಈ ಲೋಕದ ಆ ವಾಸೆಗೆ ನಾವು ಒಳಪಟ್ಟಾಗ, ಈ ಲೋಕದಲ್ಲಿ ನಾವು ನಮ್ಮ ಸ್ವಾರ್ಥಕ್ಕೆ ಒಳಪಟ್ಟಾಗ, ಲೋಕಕ್ಕೆ ಭಯಪಟ್ಟಾಗ, ಲೌಕಿಕ ಜೀವನಕ್ಕೆ ನಾವು ಸಿಲುಕಿದ್ದಾಗ ನಾವು ದೇವರಾದ ನಿಮ್ಮನ್ನು ನಿರಾಕರಿಸ್ತೇವೆ. ಪೇತ್ರನಂತಹ ಅಂತಹ ಒಂದು ವ್ಯಕ್ತಿತ್ವ ನಮ್ಮಲ್ಲಿ ಕಂಡುಬರುತ್ತದೆ.
ದಯಾಮಯ ದೇವರೇ, ಹಲವಾರು ಬಾರಿ ನಮ್ಮ ಜೀವನದಲ್ಲಿ ನಾವು ಪಾಪಕ್ಕೆ ಒಳಪಟ್ಟು ನಿಮ್ಮನ್ನು ನೋಯಿಸಿದ್ದೇವೆ, ನಿಮ್ಮನ್ನು ನಿರಾಕರಿಸಿದ್ದೇವೆ, ಅಲಕ್ಷಿಸಿದ್ದೇವೆ. ಇಂಥ ಪಾಪಕ್ಕಾಗಿ ನಮ್ಮನ್ನು ಕ್ಷಮಿಸಿರಿ ಮತ್ತು ನಾವು ವಿಶ್ವಾಸದಿಂದ ನಿಮ್ಮನ್ನು ಕಂಡುಕೊಳ್ಳಲು, ನಿಮ್ಮಲ್ಲಿ ವಿಶ್ವಾಸವಿಟ್ಟು ಜೀವಿಸಲು, ಈ ಲೋಕದ ಮೇಲೆ ವಿಶ್ವಾಸವನ್ನು ಬಿಟ್ಟು ಬರೀ ನಿಮ್ಮಲ್ಲಿ ದೃಢವಾದ ವಿಶ್ವಾಸವನ್ನು ಹೊಂದಿಕೊಂಡು ನಮ್ಮ ಈ ಕ್ರೈಸ್ತ ವಿಶ್ವಾಸದಲ್ಲಿ ಮುಂದೆ ಹೋಗಿ ನಿಮಗೆ ಸಾಕ್ಷಿಯಾಗಲು ನಮಗೆ ಶಕ್ತಿಯನ್ನು ನೀಡಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.